ಎಲ್ಲೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವ ಅದಾನಿ ಯುಪಿಸಿಎಲ್ ಕಂಪನಿ ಉಡುಪಿ ಜಿಲ್ಲೆಯ 156 ಶಾಲೆಗಳ ಶಿಕ್ಷಕಿಯರನ್ನ ಒಂದು ಕಡೆ ಸೇರಿಸಿ ಅವರಿಗೆ ತಜ್ಞರಿಂದ ಸ್ವಚ್ಛತೆಯ ಬಗೆಗಿನ ಮಾಹಿತಿ ಕಾರ್ಯಾಗಾರ ನಡೆಸುವ ಮೂಲಕ ಸ್ವಚ್ಛತಾ ಪುರಸ್ಕಾರ ಪಡೆದ ಉಡುಪಿ ಜಿಲ್ಲಾಡಳಿತದೊಂದಿಗೆ ಕಂಪನಿ ಕೈಜೋಡಿಸಿದೆ. ಪಡುಬಿದ್ರೆಯ ಖಾಸಗಿ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಬಹುತೇಕ ಶಾಲೆಗಳ ಶಿಕ್ಷಕಿಯರು ಪಾಲ್ಗೊಂಡಿದ್ರು. ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದ ಅದಾನಿ ಸಂಸ್ಥೆಯ ಉಪಾಧ್ಯಕ್ಷ ಕಿಶೋರ್ ಆಳ್ವ, ಮಕ್ಕಳಿಗೆ ಕಸದ ಬಗೆಗಿನ ಜಾಗೃತಿ ಮೂಡಿಸಿದ್ದಲ್ಲಿ ನಮ್ಮ ದೇಶ ತ್ಯಾಜ್ಯ ಮುಕ್ತವಾಗುವುದರಲ್ಲಿ ಸಂಶಯವಿಲ್ಲ. ಮಕ್ಕಳಿಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಲ್ಲಿ ಅವರಿಂದ ಅವರ ಹೆತ್ತವರಿಗೆ ಈ ಮಾಹಿತಿ ರವಾನೆಯಾಗಿ ನಮ್ಮ ಪ್ರಯತ್ನ ಯಶಸ್ವಿಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಆದರೆ ಮಕ್ಕಳಿಗೆ ಶಾಲಾ ಪಾಠದೊಂದಿಗೆ ಶಿಕ್ಷಕರು ಸಂಪೂರ್ಣ ಮಾಹಿತಿಯನ್ನ ನೀಡಿದಾಗ ಮಾತ್ರ ನಮ್ಮ ಈ ಪ್ರಯತ್ನ ಫಲ ನೀಡಲು ಸಾಧ್ಯ ಎಂದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ ಮಾತನಾಡಿ, ಯುವ ಜನಾಂಗ ತ್ಯಾಜ್ಯ ವಿಲೇವಾರಿಯನ್ನ ಸವಾಲಾಗಿ ಸ್ವೀಕರಿಸಿದ ಹೊರತು ಈ ಪಿಡುಗು ನಿವಾರಣೆ ಅಸಾಧ್ಯ. ಉಡುಪಿ ಜಿಲ್ಲಾಡಳಿತಕ್ಕೆ ಸ್ವಚ್ಛತಾ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಆದರೆ ಸ್ವತಃ ನಮಗೇನು ತೃಪ್ತಿ ಇಲ್ಲ. ಕಾರಣ ಇಂದಿಗೂ ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟೋ ಗ್ರಾಮಗಳು ಕಸದ ಕುಂಪೆಗಳಾಗಿ ಉಳಿದಿದೆ ಎಂದರು. ಶಾಲೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಹೆಚ್ಚಾಗಿ ಯುವ ಜನಾಂಗ, ಯುವಕ ಯುವತಿಯರು ತಮ್ಮನ್ನ ಈ ಕೆಲಸದಲ್ಲಿ ಅರ್ಪಿಸಿಕೊಳ್ಳದಿದ್ರೆ ಇದು ಬಹಳ ಬೇಗ ಈ ಕೆಲಸ ಮುಗಿಯುವುದಿಲ್ಲ. ನಾವು ಹೇಳ್ತೇವೆ, ಇವತ್ತು ನಾವು ಕೂಡ ಸ್ವಚ್ಛತಾ ಪ್ರಶಸ್ತಿ ಜಿಲ್ಲಾ ಪಂಚಾಯತಿಗೆ ಸಿಕ್ಕಿದೆ. ಆದ್ರೆ ಅದರಲ್ಲೂ ಪೂರ್ತಿ ತೃಪ್ತಿ ಇಲ್ಲ ನಮಗೆ. ಯಾಕಂದ್ರೆ ಕೆಲವು ಕಡೆ ಕಸದ ಗುಪ್ಪೆಗಳು ಇವೆ ಇನ್ನೂ ಕೂಡ. ನಿಜವಾಗಿ ಇದು ಒಂದು ರಕ್ತ ಬೀಜಾಸುರನ ಹಾಗೆ, ಒಂದು ಹನಿ ರಕ್ತ ಬಿದ್ದರೆ ರಕ್ತ ಬೀಜಾಸುರದಿಂದ 1000 ಜನ ಉಳ್ಕೊಳ್ಬಾರದು. ಹಾಗೆ ಇದು ಕೂಡ ಈ ಕಸ ಅಕ್ಷಯ ಆಗ್ತದೆ, ಆಗ್ತಾ ಹೋದ್ರೆ ಅದಕ್ಕೆ ವಿಧಿಯೇ ಇಲ್ಲ. ಇದನ್ನು ಒಂದು ಪ್ರತಿಜ್ಞೆ, ಇದನ್ನು ಒಂದು ಸವಾಲು ಎನ್ನುವಂತ ರೀತಿಯಲ್ಲಿ ನಾವು ಪರಿಗಣಿಸಿದ್ರೆ ಮಾತ್ರ ಇದು ಖಂಡಿತ ಜಯಪ್ರದ ಆಗೋದಕ್ಕೆ ಏನು ಸಂಶಯ ಇಲ್ಲ. ಕಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ತ್ಯಾಜ್ಯ ವಿಲೇವಾರಿ ಬಗ್ಗೆ ಇಷ್ಟರಲ್ಲೇ ಕಾಪು ಪುರಸಭೆ ಎಲ್ಲೂರು ಗ್ರಾಮದಲ್ಲಿ ಸ್ಥಳ ಗುರುತು ಮಾಡಿದೆ. ಆದರೆ ಸ್ಥಳೀಯರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೊಂಚ ಹಿನ್ನಡೆಯಾಗಿದ್ರೂ ಜನರನ್ನ ವಿಶ್ವಾಸಕ್ಕೆ ಪಡೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಆದರೆ ತ್ಯಾಜ್ಯ ಘಟಕ ನಿರ್ಮಾಣವಾದ ಬಳಿಕ ಅದರ ನಿರ್ವಹಣೆಯಲ್ಲಿ ಬಹಳಷ್ಟು ಘಟಕಗಳು ಜನರ ವಿಶ್ವಾಸಕ್ಕೆ ಹೊಡೆತ ನೀಡುತ್ತಿದ್ದು, ಇಂತಹ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಮುಖ್ಯ ಎಂದರು. ಆಗ್ತಾ ಇದೆ. ನಮ್ಮ ಕಾಪು ಪುರಸಭೆಯವರು ಕೂಡ ಈಗಾಗಲೇ ಒಂದು ಜಾಗವನ್ನು ಗುರುತಿಸಿದ್ದಾರೆ. ನಮ್ಮ ಎಲ್ಲೂರಿನ UPCL ಹತ್ತಿರ ಬರುವಂಥ ಪಾದಿಬೆಟ್ಟು ಮತ್ತು ಎಲ್ಲೂರಿನ ಮಧ್ಯಭಾಗದಲ್ಲಿ ಬರುವಂಥ ಒಂದು ಘಟಕಕ್ಕೆ ಅವರು ಪುರಸಭೆಯಿಂದ ಕೂಡ ಜಾಗ ತೆಗೆದಿದ್ದಾರೆ. ಆದರೆ ಅಲ್ಲಿ ಸ್ಥಳೀಯ ಕೆಲವು ಸಮಸ್ಯೆಯಿಂದಾಗಿ ಮತ್ತು ಕೋರ್ಟಲ್ಲಿ ಆ ವಿಚಾರ ಇದ್ದದ್ರಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಬಹುಶಃ ಅವರನ್ನು ಮನವರಿಕೆ ಮಾಡಿಕೊಂಡು ನಾವು ಮಾಡಬೇಕಾಗಿದೆ. ಮತ್ತೆ ಈ ಸಂದರ್ಭ ಕಾರ್ಯಾಗಾರ ನಿರ್ವಾಹಕ ಜಿಜ್ನೇಶ್ ವಿಬಂಧಕ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ, ಗೀತಾಂಜಲಿ ಸುವರ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶೇಷಶಯನ, ಶಿಕ್ಷಣಾಧಿಕಾರಿ ಉಮಾ ಪಿ, ಕಂಪನಿ ಅಧಿಕಾರಿಗಳಾದ ಗಿರೀಶ್ ನಾವಡ, ರವಿ ಜೆರೆ ಹಾಗೂ ರಾಜೇಂದ್ರ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.